ಸೇಫ್ ಕುಂದಾಪುರ ಪ್ರಾಜೆಕ್ಟ್ ಮೂಲಕ ಕುಂದಾಪುರ ಆಸುಪಾಸಿನ ಸಿಸಿಟಿವಿ ದೃಶ್ಯಾವಳಿಗಳ ಕಣ್ಗಾವಲು ವ್ಯವಸ್ಥೆ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಯ ಹಿಡಿತದಲ್ಲಿಯೇ ನಡೆಯಲಿದೆ. ಪೊಲೀಸ್ ಇಲಾಖೆ ಸಿಸಿಟಿವಿ ದೃಶ್ಯಾವಳಿಗಳು ತನಿಖೆಯ ಹಂತದಲ್ಲೇ ಅತ್ಯಂತ ಉಪಯೋಗಕ್ಕೆ ಬರುವುದರಿಂದ ಸಾರ್ವಜನಿಕರಿಗೆ ಅಗತ್ಯ ಕಡೆಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಳ್ಳಲು ಇಲಾಖೆಯಿಂದ ಸೂಕ್ತ ಮಾರ್ಗದರ್ಶನ ನೀಡಲಾಗುತ್ತಿದೆ ಎಂದು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಶಾ ಟಿ ಜೇಮ್ಸ್ ಹೇಳಿದರು. ಅವರು ಅಂಕದಕಟ್ಟೆಯ ಕೆಎಸ್ಪಿ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸೈನ್ ಇನ್ ಸೆಕ್ಯೂರಿಟಿ ಸಂಸ್ಥೆಯ ವತಿಯಿಂದ ಅನುಷ್ಠಾನಗೊಳಿಸಲಾದ ಸೇಫ್ ಕುಂದಾಪುರ ಪ್ರಾಜೆಕ್ಟ್ ಅನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಇಲಾಖೆ ಹಿತದಲ್ಲಿದೆ. ಈ ಇಲಾಖೆಯೊಳಗೆ ಕೂಡ ನಾವು ಎಲ್ಲ ಕಡೆ ಎಲ್ಲ ಹಂತದಲ್ಲಿ ಸಾರ್ವಜನಿಕರಿಗೆ ಸೂಚನೆಗಳು ಕೊಡ್ತೀವಿ. ಅವರವರ ಸಪೋಸ್ ಅವರ ಲೊಕ್ಯಾಲಿಟಿ ಇರಲಿ ಅಥವಾ ಅವರ ಮನೆ ಇರಲಿ, ಅಂಗಡಿ ಮುಕ್ಕಟ್ಟುಗಳಿರಲಿ, ಅಲ್ಲಿ ಕೂಡ ಸಿಸಿಟಿವಿ ವ್ಯವಸ್ಥೆ ಮಾಡಬೇಕು ಅಂತ ನಾವೆಲ್ಲದಕ್ಕೆ ಪ್ರೋತ್ಸಾಹ ಕೊಡ್ತಾ ಬರ್ತಾ ಇದ್ವಿ. ಯಾಕಂದ್ರೆ ನಮ್ಮ ಇಲಾಖೆಯೊಳಗೆ ನಮ್ಮ ಕೆಲಸ ಕಾರ್ಯಗಳಿಗೆ ಈ ಸಿಸಿಟಿವಿ ಏನು ಉಪಕರಣ ಇದೆ ತುಂಬಾ ಉಪಯುಕ್ತ ಆದ ಒಂದು ಉಪಕರಣ. ಯಾಕಂದ್ರೆ ಏನಾದ್ರೂ ಘಟನೆ ಆದ್ರೆ ಅದರಲ್ಲಿ ನಿಜ ಅಂಶ ಏನಿದೆ ಅದು ನಮ್ಗೆ ಗೊತ್ತಾಗೋದಕ್ಕೆ ಇದು ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಅದು ಯಾವುದೇ ರೀತಿ ಘಟನೆ ಇರ್ಬೋದು, ಏನಾದ್ರೂ ಗಲಾಟೆ ಇರ್ಬೋದು, ಗಲಾಟೆ ಇದ್ರೆ ಯಾರು ಗಲಾಟೆ ಮಾಡಿದ್ದಾರೆ, ಯಾರು ಹೊಡೆದಿದ್ದಾರೆ, ಯಾವ ಆಯುಧದಿಂದ ಹೊಡೆದಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕುಂದಾಪುರ ಉಪವಿಭಾಗದ ಸಹಾಯಕ ಪೊಲೀಸ್ ಅಧೀಕ್ಷಕ ಹರಿರಾಮ್ ಶಂಕರ್ ಅವರು, ಪೊಲೀಸ್ ಇಲಾಖೆಯ ಕಾರ್ಯದಲ್ಲಿ ಸಾರ್ವಜನಿಕರು ಸಹಕಾರ ನೀಡುವ ಮನೋಭಾವ ಕುಂದಾಪುರ ಪರಿಸರದ ಜನರಿಗೆ ಇರುವುದರಿಂದ ಅತ್ಯಂತ ವಿಶಿಷ್ಟವಾದ ಈ ಯೋಜನೆಯನ್ನ ಅನುಷ್ಠಾನ ಮಾಡಲಾಗುತ್ತಿದೆ. ಅಪರಾತ್ರಿಯಲ್ಲಿ ನಡೆಯುವ ಕಳ್ಳತನಗಳ ಮಾಹಿತಿ ದೊರಕುವುದರಿಂದ ಕೃತ್ಯಗಳು ನಡೆಯದಂತೆ ತಡೆಯಲು ಸಾಧ್ಯವಾಗುತ್ತಿದೆ. ಸಿಸಿ ಕ್ಯಾಮೆರಾ ಅಳವಡಿಸುವಾಗ ಅಗತ್ಯ ಸ್ಥಳಗಳಲ್ಲಿ ಹಾಗೂ ಬೆಳಕಿನ ವ್ಯವಸ್ಥೆಯ ಬಗ್ಗೆ ತಿಳುವಳಿಕೆ ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಹೇಳಿದರು. ಮಾಸ್ಕ್ ಹಾಕೊಂಡು ಬಂದ್ರೆ ಮತ್ತೆ ಸಿಸಿಟಿವಿ ಕ್ಯಾಮೆರಾ ಏನು ಸಿಗಲಿಲ್ಲ. ಮಾಸ್ಕ್ ಆಗಲಿಲ್ಲ ಅಂದ್ರೆ ಕೂಡ ನಮಗೆ ಇಮೇಜ್ ಸಿಗ್ತದೆ, ಅದರಲ್ಲಿ ಕ್ಲಾರಿಟಿ ಇರಲಿಲ್ಲ. ಇನ್ನು ಇಮೇಜ್ ಸಿಕ್ಕಿದ್ರು ಕೂಡ ನಮ್ಗೆ ಹೇಗೆ ಹೋಗಿ ಹುಡುಕಿ ಆಡಬೇಕು. ಈಗ ಹೊಸ MOBs ಎಲ್ಲ ಹೊಸದಾಗಿ ಮಾಡ್ತಾ ಇದ್ದಾರೆ. ಸೊ ಅದು ಇಟ್ ಇಸ್ ಅ ಲಾಟ್ ಆಫ್ ವರ್ಕ್. ಸೊ ಹಾಗಾಗಿ ನಾವು ಸ್ವಲ್ಪ ಪ್ರಿವೆಂಟಿವ್ ಪೊಲೀಸಿಂಗ್ ವರ್ಕ್ ನಾವು ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಇದು ಏನಂದ್ರೆ ಈಗ ಸಿಸಿಟಿವಿ ಕ್ಯಾಮ್ರಾಸ್ ಇಲ್ಲಿ ಈ ಕಂಟ್ರೋಲ್ ಸೆಂಟರ್ ಅಲ್ಲಿ ಮಾನಿಟರ್ ಮಾಡ್ತಾ ಇದ್ದಾರೆ. ನೈಟ್ 8 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಇದು ಲೈವ್ ಆಗಿ ಮಾನಿಟರ್ ಮಾಡ್ತಾ ಇದ್ದಾರೆ. ಈ ಕಂಟ್ರೋಲ್ ರೂಮ್ ಅಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಇರ್ತಾರೆ. ಏನಾದ್ರು ಸಸ್ಪಿಷಿಯಸ್ ಆಕ್ಟಿವಿಟೀಸ್ ಯಾವುದೇ ಕ್ಯಾಮ್ರಾ ಅಲ್ಲಿ ನೋಡಿದ್ರೆ ಇಮಿಡಿಯೇಟ್ಲಿ ಆ ಕ್ಯಾಮ್ರಾದ ಓನರ್ ಅವರಿಗೆ ಮತ್ತೆ ಬೀಟ್ ಪೊಲೀಸ್ಗೆ ಮತ್ತೆ ಹೊಯ್ಸಳ ಪೊಲೀಸ್ ಕಂಟ್ರೋಲ್ ರೂಮ್, ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಎಲ್ಲರಿಗೆ ಕರೆದು ಇನ್ಫಾರ್ಮ್ ಮಾಡ್ತಾರೆ. ಈ ತರ ಒಂದು ಸಸ್ಪಿಷಿಯಸ್ ಆಕ್ಟಿವಿಟಿ ಈ ಸಂದರ್ಭ ಕುಂದಾಪುರ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜಪ್ಪ ಡಿಆರ್, ಕೋಟೇಶ್ವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಆಬುದೆ ಅನಂತ, ಹರಿರಾಮ್ ಶಂಕರ್, ಸೈನ್ ಇನ್ ಸೆಕ್ಯೂರಿಟಿಯ ಕೃಷ್ಣ, ಪತ್ರಕರ್ತ ವಸಂತ್ ಗಿಳಿಯಾರು ಈ ಸಂದರ್ಭ ಹಾಜರಿದ್ದರು.